ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿನ್ನೆ ವಿಡಿಯೋ ಮಾಡಿದ್ರಲ್ಲ, ನಾವಲ್ಲಿಗೆ ಹೋಗುವಾಗ ನಾವು ರೆಡಿ ಆಗಿದ್ರು. ಮತ್ತೆ ನಾವು ಪ್ರಶ್ನೆ ಬರೆದಿರೋ ಪುಸ್ತಕ ಇಲ್ಲೇ ಬಿಟ್ಟೋಗಿದ್ವಿ ಫ್ರೆಂಡ್ಸ್. ನೋಡಿ, ಇಲ್ಲೇ ಬಿಟ್ಟೋಗಿದ್ವಿ. ಅದಕ್ಕೆ ಎಂತ ಮಾಡಿದ್ದು ಅಂತ ಗೊತ್ತೇ ಇರಲಿಲ್ಲ. ಆಮೇಲೆ ನೆನಪು ಬಂದದನ್ನು ಹೇಳಿದ್ವಿ. ಇವತ್ತು ಎಲ್ಲ ಹೇಳಲಿಕ್ಕುಂಟು ಫ್ರೆಂಡ್ಸ್. ಅದರಲ್ಲಿ ಯಾವುದೆಲ್ಲ ಪ್ರಶ್ನೆ ಬಿಟ್ಟೋಗಿದೆ ಅದನ್ನು ಇವತ್ತು ಕನ್ನಡದಲ್ಲಿ ಹೇಳಲಿಕ್ಕುಂಟು. ಈಗ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ಕನ್ನಡದೆಲ್ಲ. ಬೆಳಿಗ್ಗೆ ಎದ್ದು ಚಾಪೆ ಮಡಿಚದೆ ಹೋಗ್ಬಾರ್ದು ಯಾಕೆ? ಬೆಳಿಗ್ಗೆ ಎದ್ದು ಚಾಪೆಯನ್ನು ಮಡಿಚದೆ ಹೋಗ್ಬಾರದು, ಅದರಲ್ಲಿ ಬಂದು ದುಷ್ಟ ಶಕ್ತಿಗಳು ಮಲಗ್ತದೆ. ನಮ್ಮ ನೆರಳನ್ನು ನಾವು ನೋಡಬಾರ್ದು ಯಾಕೆ? ನಮ್ಮ ನೆರಳನ್ನು ನಾವು ನೋಡಬಾರದು, ಅದು ನಮ್ಮದೇ ಆತ್ಮ, ನಮಗೆ ಹೆದರಿಕೆ ಆಗ್ತದೆ ನೋಡುವಾಗ. ಚಾಪೆಯ ಕೆಳಗೆ ಪೊರಕೆ ಯಾಕೆ ಇಡುವುದು? ಚಾಪೆಯ ಕೆಳಗೆ ಇಡಿಸುಡಿ ಇಡಬೇಕು, ಇಲ್ಲದಿದ್ದರೆ ನಮಗೆ ಕೆಟ್ಟ ಕನಸೆಲ್ಲ ಬೀಳ್ತದೆ. ಹಾಸ್ಪಿಟಲ್ಗೆ ಹೋದ್ರೆ ಬರ್ತೇನೆ ಅಂತ ಹೇಳ್ಬಾರ್ದು ಯಾಕೆ? ಆಸ್ಪತ್ರೆಗೆ ಹೋಗಿದ್ರೆ ಬರ್ತೇನೆ ಅಂತ ಹೇಳ್ಬಾರ್ದು, ನಾನು ಹೋಗ್ತೇನೆ ಅಂತ ಹೇಳ್ಬೇಕು. ಎಂತದಕ್ಕೆ ಅಂತ ಹೇಳಿದರೆ ಅದು ವಾಪಸ್ ಆಸ್ಪತ್ರೆಗೆ ಹೋಗ್ತೇನೆ ಅಂತ ನಮಗೆ ಆಗ್ತದೆ. ಸಂಜೆ ಹೊತ್ತು ಯಾಕೆ ಮಲಗಬಾರ್ದು? ಸಂಜೆ ಹೊತ್ತಿಗೆ ಮಲಗಬಾರದು, ಸಂಜೆ ಹೊತ್ತಿಗೆ ಮಲಗಿದರೆ ಎಲ್ಲಿಲ್ಲದ ಶನಿಗಳು ನಮಗೆ ಬರ್ತದೆ. ನಾವು ಬಾಚಿದ ಕೂದಲನ್ನು ಇನ್ನೊಬ್ಬರ ಹತ್ರ ಕೊಡಬಾರ್ದು ಯಾಕೆ? ತಲೆ ಬಾಚಿ ಮತ್ತೊಬ್ಬರಿಗೆ ಅದರ ಕೂದಲನ್ನು ಕೊಡಬಾರ್ದು, ಕೊಟ್ಟರೆ ನಮಗೆ ಮತ್ತು ಅವರಿಗೆ ಗಲಾಟೆ ಆಗ್ತಾ ಇರ್ತದೆ. ರಾತ್ರಿ ಉಪ್ಪು ಕೊಡಬಾರ್ದು ಯಾಕೆ? ರಾತ್ರಿ ಉಪ್ಪು ಕೊಡಬಾರ್ದು ಯಾರಿಗೆ ಸಹ, ಕೊಟ್ಟರೆ ಅದು ಸಾಲಾಗ್ತದೆ. ಊಟವನ್ನು ಕಾಯಿಸಬಾರ್ದು ಯಾಕೆ? ಊಟ ಬಡಿಸಿ ಕಾಯಿಸಬಾರ್ದು, ಕಾಯಿಸಿದ್ರೆ ಅದು ನಮ್ಮನ್ನು ಯಾವಾಗಲೂ ಒಮ್ಮೆ ಕಾಯಿಸ್ತದೆ. ಎಂಜಲ್ ಬಟ್ಟಲನ್ನು ಒಣಗಿಸಬಾರ್ದು ಯಾಕೆ? ಊಟ ಮಾಡಿ ಇಟ್ಟ ಬಟ್ಟಲುಂಟಲ್ಲ, ಅದನ್ನು ಒಣಗಿಸಬಾರ್ದು, ಅದು ನಾವು ಸಹ ಹಾಗೆ ಒಣಗ್ತಾ ಹೋಗ್ತೇವೆ, ಆಗಲೇ ತೊಳೆದಿಡಬೇಕು. ಒದ್ದೆ ಬಟ್ಟೆಯಲ್ಲಿ ದೇವರಿಗೆ ಕೈ ಮುಗಿಬಾರ್ದು ಯಾಕೆ? ಒದ್ದೆ ಬಟ್ಟೆಯಲ್ಲಿ ದೇವರಿಗೆ ಕೈ ಮುಗಿದಾದರೆ ಸಹ ಒಂದು 7 ಸಲ ಹೀಗೆ ಮಾಡಬೇಕು, ಹೀಗೆ ಕೊಟಬೇಕು, ಹೀಗೆ 7 ಸಲ ಮಾಡಿ ಕೈ ಮುಗಿಯುವುದು. ನಿಂತ ಗಡಿಯಾರ ಮನೆಯಲ್ಲಿ ಇಡಬಾರ್ದು ಯಾಕೆ? ನಿಂತ ಗಡಿಯಾರವನ್ನು ಮನೆಯಲ್ಲಿ ಇಡಬಾರ್ದು, ಅದಕ್ಕೆ ಅದು ನಮ್ಮ ಮನಸ್ಸು ಸಹ ನಿಂತಾಗಿ. ಬಿದ್ದು ಸಿಕ್ಕಿದ ಹಣ ಏನ್ ಮಾಡ್ಬೇಕು? ಬಿದ್ದ ಹಣ ಎಲ್ಲಿಯಾದರೂ ಸಿಕ್ಕಿದರೆ ಅದನ್ನು ತಗೊಂಡು ಇಡಬಾರ್ದು, ಅದು ಕೂಡಲೇ ಖರ್ಚು ಮಾಡಬೇಕು ಅದನ್ನು. ದೇವಸ್ಥಾನಕ್ಕೆ ಹೋದಾಗ ನಮ್ಮ ಚಪ್ಪಲ್ ಕಾಣಿದ್ರೆ ಏನ್ ಮಾಡ್ಬೇಕು? ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲೆಲ್ಲಾದರೂ ಅಲ್ಲಿ ಬಿಟ್ಟು ಹೋದರೆ, ಯಾರಾದರೂ ಕದ್ದರೆ ಅದು ನಮಗೆ ಒಳ್ಳೆಯದು, ಯಾಕೆಂದರೆ ನಮ್ಮ ಶನಿ ಎಲ್ಲ ಹೋಗ್ತದೆ ಅದರಲ್ಲಿ. ಚಿಕ್ಕವರಿಟ್ಟ ಹೂ ದೊಡ್ಡವರಿಡುವುದು ಹೇಗೆ? ಚಿಕ್ಕವರಿಟ್ಟ ಹೂ ಉಂಟಲ್ಲ, ನಮಗೆ ಬೇಕಾದರೆ ದೊಡ್ಡವರಿಗೆ ಅದನ್ನು ಹೂವನ್ನು ತೆಗೆದು ನಾವು ದೊಡ್ಡವರ ಕಾಲಿಗೆ ಮುಟ್ಟಿಸಿ ಇಡಬೇಕು. ಗಣಪತಿ ಮೂರ್ತಿ ಮನೆಯೊಳಗೆ ತರ್ಬೋದಾ? ಗಣಪತಿ ಮೂರ್ತಿಯನ್ನು ಮನೆಯೊಳಗೆ ತರಬಾರ್ದು, ಚಿಕ್ಕದಾದರೂ ದೊಡ್ಡದಾದರೂ ಅದನ್ನು ತಗೊಂಡು ಹೋಗಿ ವಿಸರ್ಜನೆ ಮಾಡಬೇಕು, ಆದರೆ ನಮಗೆ ಒಳ್ಳೆಯದು. ಖಾಲಿ ನೆಲದಲ್ಲಿ ಮಲಗಿದ್ರೆ ಏನಾಗುತ್ತೆ? ಖಾಲಿ ನೆಲದಲ್ಲಿ ಮಲಗಬಾರ್ದು, ಮಲಗುವುದಾದರೆ ಸಹ ಒಂದು ಚಿಕ್ಕ ಒಂದು ಬಟ್ಟೆ ಹಾಕಿ ಅದರ ಮೇಲೆ ಮಲಗಬೇಕು. ಅದು ಎಂಥದಕ್ಕೆ ಅಂತ ಹೇಳಿದರೆ ಅದು ರಕ್ತ ಹೀರ್ತದೆ. ಜಾಸ್ತಿ ಉಪ್ಪು ತಗೊಂಡ್ರೆ ಏನ್ ಮಾಡ್ಬೇಕು? ಉಪ್ಪು ನಾವು ತಗೊಂಡ್ರೆ ಎಂಥದಾದ್ರೆ ಪದಾರ್ಥಕ್ಕೆ ಹಾಕುವಾಗ ತಗೊಂಡ್ರೆ ಅದು ಜಾಸ್ತಿ ಆದರೆ ತಗೊಂಡೋಗಿ ತೆಂಗಿನ ಬುಡಕ್ಕೆ ಹಾಕಬೇಕು. ನಾಯಿ ಮನೆ ಮುಂದೆ ವಿಚಿತ್ರವಾಗಿ ಕೂಗಿದ್ರೆ ಏನರ್ಥ? ನಾಯಿ ಎಂಥದಾದ್ರೂ ವಿಚಿತ್ರವಾಗಿ ಕೂಗಿದ್ರೆ ಅದು ಕೆಟ್ಟ ಸೂಚನೆ ಕೊಡುವುದು. 2 ಕತ್ತಿಯನ್ನು ಬಾಯಿ ಮುಟ್ಟಿಸಬಾರ್ದು ಯಾಕೆ? ಕತ್ತಿಯನ್ನು ಎರಡು ಕತ್ತಿಯನ್ನು ಹೀಗೆ ಬಾಯಿ ಇಡಬಾರ್ದು, ಇಟ್ಟರೆ ಅದು ಗಲಾಟೆ ಆಗ್ತದೆ ಮನೆಯಲ್ಲಿ. ಕೂತಲ್ಲೇ ಕಾಲು ಆಡಿಸಿದ್ರೆ ಏನಾಗುತ್ತೆ? ಕಾಲು ಕೂತಲ್ಲಿ ಕಾಲು ಅಲ್ಲಾಡಿಸಬಾರ್ದು, ಅದು ಮನೆಗೆ ದರಿದ್ರ. ಕಾಗೆ ನಮ್ಮನ್ನು ಮುಟ್ಟಿದ್ರೆ ಏನ್ ಮಾಡ್ಬೇಕು? ಎಲ್ಲಿಯಾದ್ರೂ ಕಾಗೆ ಮುಟ್ಟಿದ್ರೆ ನಮ್ಮನ್ನು ಬಂದು ನಾವು ಒಳಗೆ ಬರುವಾಗ ಸ್ನಾನ ಮಾಡಿ ಬರಬೇಕು. ಊಟ ಮಾಡುವಾಗ ಬಟ್ಟಲಿಗಿಂತ ಮುಂದೆ ಕಾಲಿಡಬಾರ್ದು ಯಾಕೆ? ಊಟ ಮಾಡುವಾಗ ಕಾಲು ಮುಂದೆ ಇಡಬಾರ್ದು, ಅದು ನಮ್ಮ ಊಟಕ್ಕಿಂತ ದೊಡ್ಡದಲ್ಲ ನಮ್ಮ ಕಾಲು, ಅದಕ್ಕೆ ಇಡಬಾರ್ದು ಅಂತ ಹೇಳುವುದು.
ನೋಡಿದ್ರಲ್ಲ ಫ್ರೆಂಡ್ಸ್, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.